ನಮಸ್ಕಾರಗಳು. ನಾನಿವತ್ತು ಎಸ್ ಪಿ ಉಡುಪಿಯಾಗಿ ಚಾರ್ಜನ್ನು ವಹಿಸ್ಕೊಂಡಿದ್ದೀನಿ. ಕಳೆದ 2.25 ವರ್ಷ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ ಪಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಗುಲ್ಬರ್ಗನಲ್ಲಿ ASP ಆಗಿ ಕೆಲಸ ನಿರ್ವಹಿಸಿದ್ದೀನಿ. ಅದಕ್ಕಿಂತ ಹಿಂದೆ ಇಲ್ಲೇ ದಕ್ಷಿಣ ಕನ್ನಡದಲ್ಲಿ ಡಿಸ್ಟ್ರಿಕ್ಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಸಲುವಾಗಿ 6 ತಿಂಗಳು ಇಲ್ಲೇ ಇದೆ. ತುಂಬ ಹೆಮ್ಮೆ ಅನಿಸ್ತಾ ಇದೆ. ಐ ಫೀಲ್ ಮೈ ಸೆಲ್ಫ್ ಪ್ರಿವಿಲೇಜ್ಡ್ ಆ್ಯಂಡ್ ಲಕ್ಕಿ ಟು ಸರ್ವ್ ಇನ್ ದಿಸ್ ಡಿಸ್ಟ್ರಿಕ್ಟ್. ಉಡುಪಿ ಜಿಲ್ಲೆಗೆ ಒಳ್ಳೆಯ ಹೆಸರಿದೆ. ಕಲ್ಚರಲ್ಲಿ ಭಾಳ ಸಿಗ್ನಿಫಿಕೆಂಟ್ ಜಿಲ್ಲೆ ಇದೆ. ಟೂರಿಸಮ್ಗೆ, ಎಜುಕೇಷನ್ಗೆ ಹೆಸರುವಾಸಾಗಿದೆ. ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು, ಎಲ್ಲ ಇಂಪಾರ್ಟೆಂಟ್ ಕೇಸಸ್ನಲ್ಲಿ ಒಳ್ಳೆಯ ಕೆಲಸ ಮಾಡುವಂಥದ್ದು, ಟ್ರಾಫಿಕ್ ನಿಯಂತ್ರಣೆ ಆಗಲಿ, ಜೊತೆಗೆ ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಸರಿ ಮಾಡುವಂಥದ್ದು, ಇವೆಲ್ಲ ನಮ್ಮ ಇಲಾಖೆಯ ಪ್ರಯಾರಿಟೀಸ್ ಇರ್ತದೆ. ಈ ವರ್ಷ ವಿಶೇಷ ಒಂದು ವರ್ಷ ಇದೆ. ಉಡುಪಿ ಜಿಲ್ಲೆ ನಿರ್ಮಾಣ ಆಗಿ 25 ವರ್ಷ ಆಗಿದೆ. ಹಾಗಾಗಿ ಅದು ಒಂದು ವಿಶೇಷ ಮಹತ್ವ ಪಡ್ಕೊಂಡಿದೆ. ಅಂಥ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಅಂದ್ಕೊತೀನಿ. ಮುಂಬರುವ ದಿನಗಳಲ್ಲಿ ಪೊಲೀಸ್ ಇಲಾಖೆ ಒಂದು ಪ್ರಯಾರಿಟೀಸ್ ಒಂದಿಗೆ ಜನರ ನಿರೀಕ್ಷೆ ಹಾಗೆ ಜನರ ಸ್ನೇಹಿಯಾಗಿ ಜನರಿಗೆ ಏನೇನು ಆಗಬೇಕು ಅನ್ನೋವಂಥದ್ದು ತಿಳ್ಕೊಂಡು ಒಳ್ಳೆಯ ಕೆಲಸ ಮಾಡ್ತೀವಿ. ಮಾಧ್ಯಮ ಮಿತ್ರರು, ಜನಪ್ರತಿನಿಧಿಗಳು, ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಇತರ ಸರ್ಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಸಮನ್ವಯವನ್ನು ಸಾಧಿಸಿ ಒಳ್ಳೆಯ ಕೆಲಸ ಮಾಡಲು ನಾನು ಇಲ್ಲಿದ್ದೀನಿ. ತಮ್ಮೆಲ್ಲರೂ ಸಹಕಾರ ಕೇಳ್ಕೊತೀನಿ. ಧನ್ಯವಾದ.